ಇತಿಹಾಸ ಪ್ರಸಿದ್ಧ ಶ್ರೀ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವದ ಪೂರ್ವಭಾವಿ ಸಿದ್ಧತೆಗಳು ನಡೆಯುತ್ತಿದೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿರುವ ನವರಾತ್ರಿ ಮಹೋತ್ಸವವು ಕೊರೋನಾ ಕಾರಣದಿಂದಾಗಿ ಈ ಬಾರಿ ಕ್ಷೇತ್ರದಲ್ಲಿ ಸರಳವಾಗಿ ಸಂಪ್ರದಾಯಬದ್ಧವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಶ್ರೀ ಕ್ಷೇತ್ರದಲ್ಲಿ ದಿನಾಂಕ 17-10-2020 ಆರಂಭವಾಗಿ 26-10-2020 ನವರಾತ್ರಿ ಮಹೋತ್ಸವವು ನಡೆಯಲಿರುವುದು. ಈ ನಿಟ್ಟಿನಲ್ಲಿ ವರ್ಷಂಪ್ರತಿ ನಡೆದುಕೊಂಡು ಬಂದಿರುವ ವಿಶೇಷ ಸರ್ವಾಲಂಕಾರ ಪೂಜೆ, ಹೂವಿನ ಪೂಜೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸರಳ ರೀತಿಯಲ್ಲಿ ಸರ್ಕಾರದ ಮಾರ್ಗಸೂಚಿ ಅನ್ವಯ ನಡೆಸಲಾಗುವುದು ಎಂದು ಕ್ಷೇತ್ರದ ಅರ್ಚಕರಾದ ಗೋಪಾಲಕೃಷ್ಣ ಭಟ್ ನ್ಯೂಸ್ ಟೈಮ್ ಕನ್ನಡಕ್ಕೆ ಮಾಹಿತಿ ನೀಡಿದರು. ಶ್ರೀ ಗುರುಭ್ಯೋ ನಮಃ. ಮಹಾಗಣಪತಿಯ ನಮಃ. ಕ್ಷೇತ್ರಸ್ವಾಮಿ ಗೋಪಿನಾಥಾಯ ನಮಃ. ದುರ್ಗಾ ಪರಮೇಶ್ವರನ ಇತಿಹಾಸ ಪ್ರಸಿದ್ಧವಾದಂಥ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನ ಮಂಗಳೂರು ನಗರದ ಹತ್ತಾವರ ಗ್ರಾಮದಲ್ಲಿ ಭಾಳ ಪ್ರಸಿದ್ಧವಾಗಿದೆ. ವಿಷ್ಣುವಿಗೆ ಸಂಬಂಧಪಟ್ಟಂಥ ಹಳೆಯ ದೇವಸ್ಥಾನ ಅಂತೇಳಿದರೆ ಇಲ್ಲಿ ಚಕ್ರಪಾಣಿ ಒಂದೇ ಇರುವುದು. 11ನೇ ಶತಮಾನಕ್ಕೆ ಇಲ್ಲಿ ಪ್ರತಿಷ್ಠೆ ಆಗಿದೆ. ಗೋರಖನಾಥ ಪ್ರತಿಷ್ಠೆ ಅಂತ ಇದಕ್ಕೆ ಹೆಸರು. ಕದ್ರಿಯಲ್ಲಿ ಮಚೇಂದ್ರನಾಥ ಪ್ರತಿಷ್ಠೆ ಮಾಡಿದರೆ ಅವರ ಶಿಷ್ಯರಾದ ಗೋರಖನಾಥನು ಇಲ್ಲಿಯ ಈ ಗೋಪಿನಾಥನನ್ನು ಪ್ರತಿಷ್ಠೆ ಮಾಡಿದ್ದಾರೆ. ವೈಷ್ಣವರಿಗೆ ಒಂದು ಸಾನ್ನಿಧ್ಯ ಬೇಕು, ವೈಷ್ಣವರಿಗೆ ಒಂದು ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ಬೇಕು ಅಂತ ಉದ್ದೇಶವಾಗಿ ಇಲ್ಲಿ ಸನ್ನಿಧಾನದಲ್ಲಿ ಒಂದು ಗೋಪಿನಾಥನ ಪ್ರತಿಷ್ಠೆ ಮಾಡೋದಕ್ಕೆ ಇಲ್ಲಿ ವಿಗ್ರಹ ಇರುವುದು ಗೋಪಾಲಕೃಷ್ಣ ಆದರೂ ಸಹ ಕರೆಯುವುದು ಗೋಪಿನಾಥ ವಿಶೇಷ. ಹಾಗೆ ಚಕ್ರಪಾಣಿ ಏಕೆ ಬಂತು ಅಂತ ಹೇಳಿದರೆ, ಶ್ರೀಚಕ್ರವನ್ನು ಪ್ರತಿಷ್ಠೆ ಮಾಡಿ ಅದರ ಮೇಲೆ ಪೀಠವನ್ನು ಇಟ್ಟು ಹಾಗೆ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದರೆ ಕರೆಯುವುದು ಗೋಪಿನಾಥ. 11ನೇ ಶತಮಾನಕ್ಕೆ ಪ್ರತಿಷ್ಠೆವಾಗಿದೆ ಇದು. ಪ್ರತಿ ವರ್ಷ ಇಲ್ಲಿ ಕೃಷ್ಣಾಷ್ಟಮಿ ಬಹಳ ಗೌಜಿಯಿಂದ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹಳ ವಿಜೃಂಭಣೆಯಿಂದ ಈ 2 ದಿವಸಗಳ ಉತ್ಸವ ನಡೀತಾ ಇದೆ. ಸುಮಾರು ವರ್ಷಗಳ ನಂತರ 95ರಲ್ಲಿ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶ ಆದಾಗ ಗಣಪತಿ ಮತ್ತು ದುರ್ಗೆಗೆ ಸಾನ್ನಿಧ್ಯ ಕೊಡಲಾಯಿತು. ಹಾಗೆ ಅದೇ ಪ್ರಕಾರವಾಗಿ 30 ವರ್ಷಗಳಿಂದ ನಾವು ಇಲ್ಲಿ ಗಣೇಶೋತ್ಸವ ಮಾಡ್ತಾ ಇದ್ದೇವೆ. ಹಾಗೆ ಅದರ ಸಂದರ್ಭದಲ್ಲಿ 95ರ ನಂತರ ಇಲ್ಲಿ ನವರಾತ್ರಿ ಉತ್ಸವ ಬಹಳ ವಿಶೇಷವಾಗಿ ನಡೀತಾ ಇದೆ. ಈ ವರ್ಷದ ನವರಾತ್ರಿ ಉತ್ಸವ ವಿಶೇಷವಾಗಿ ಏನಂತ ಹೇಳಿದರೆ, ನಿಜವಾಗಿ ಸೆಪ್ಟೆಂಬರ್ ಚೌತಿ ಕಳೆದ ನಂತರ ನವರಾತ್ರಿ ಬರ್ತದೆ. ಆದರೆ ವಿಶೇಷವಾಗಿ ಅಧಿಕ ಮಾಸ ಆಶ್ವೇಜ ಅಧಿಕ ಮಾಸ ಬಂದಿದ್ದರಿಂದ ಒಂದು ತಿಂಗಳ ಹಿಂದೆ ಹೋಗಿದೆ. ಹಾಗೆ ನಮ್ಮ ಕ್ಷೇತ್ರದಲ್ಲಿ ಅಕ್ಟೋಬರ್ 17ನೇ ತಾರೀಕಿಂದ 26 ತಾರೀಕಿನವರೆಗೆ ನವರಾತ್ರಿ ಉತ್ಸವ ಜರುಗ್ತಾ ಇದೆ. ಸರ್ಕಾರದ ಏನು ಈಗಿನ ಈ ಕೊರೋನಾ ರೋಗದ ವಿಶೇಷವಾಗಿ ಏನು ಹಮ್ಮಿಕೊಂಡಿದ್ದಾರೆ, ಅದರ ಪ್ರಕಾರವಾಗಿ ಅದನ್ನು ಅನುಸರಿಸಿಯೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಇಲ್ಲಿ ನಾವು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಮಾಡ್ತಾ ಇಲ್ಲ. ವಿಶೇಷವಾಗಿ ಭಜನಾ ಕಾರ್ಯಕ್ರಮ ಮತ್ತು ಪೂಜಾ ಕಾರ್ಯಕ್ರಮಗಳ ಮಾತ್ರ ನಾವು ಅನುಮತಿ ಕೊಟ್ಟಿದ್ದಾರೆ. ಅನುಮತಿಯನ್ನು ಪ್ರಕಾರವಾಗಿ ನಾವು ಸೇವೆಯನ್ನು ಎಂದಿನ ರೀತಿಯಲ್ಲಿ ಭಕ್ತಾದಿಗಳು ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ಅದೇ ರೀತಿಯಲ್ಲಿ ನವರಾತ್ರಿ ಉತ್ಸವ 17 ತಾರೀಕು ಶನಿವಾರದಿಂದ 26 ತಾರೀಕು ಸೋಮವಾರದವರೆಗೆ ಪರ್ಯಂತ ನಡೆಯಲಿಕ್ಕಿದೆ. 20ನೇ ತಾರೀಕು ಮಂಗಳವಾರ ಲಲಿತಾ ಪಂಚಮಿ ಜರುಗುತ್ತದೆ. ಶಾರದಾ ಪೂಜೆ 23 ತಾರೀಕು ಶಾರದಾ ಪೂಜೆ ಜರುಗಲಿದೆ. ಮತ್ತು ದುರ್ಗಾಷ್ಟಮಿ 24 ತಾರೀಕಿಗೆ, 25 ತಾರೀಕಂದು ಮಹಾನವಮಿ, 26ನೇ ತಾರೀಕಂದು ವಿಜಯದಶಮಿ. ಹೆಚ್ಚಿನ ಪಂಚಾಂಗಗಳಲ್ಲಿ 25ನೇ ತಾರೀಕಿಗೆ ಕೊನೆಗೊಳ್ಳುತ್ತದೆ. ಆದರೆ ದಶಮಿ 26ನೇ ತಾರೀಕಿಗೆ ಸೋಮವಾರ ಇದ್ದುದರಿಂದ ನಮ್ಮ ಈ ಕ್ಷೇತ್ರದಲ್ಲಿ ದಶಮಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಅದರಿಂದ 26 ತಾರೀಕುವರೆಗೆ ಇಲ್ಲಿ ವಿಶೇಷ ಪೂಜೆಗಳು ದುರ್ಗಾ ಸನ್ನಿಧಿಯಲ್ಲಿ ನಡೆಯುತ್ತಿದೆ. ಎಲ್ಲ ಭಕ್ತಾದಿಗಳು ಬಂದು ಇದನ್ನು ಸದುಪಯೋಗ ಪಡಿಕೊಂಡು ಕ್ಷೇತ್ರ ಸನ್ನಿಧಿಯಲ್ಲಿ ವಿಶೇಷವಾಗಿ ದುರ್ಗಾ ಸನ್ನಿಧಿಯಲ್ಲಿ ವಿಶೇಷ ಪೂಜೆಗಳನ್ನು ಸಮರ್ಪಣೆ ಮಾಡುತ್ತಾ ಅನುಗ್ರಹ ಪಡಿಬೇಕು ಅಂತ ನಾವು ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಕಲಿಯುಗದಲ್ಲಿ ಗಣಪತಿ ಪೂಜೆ ಮತ್ತು ದುರ್ಗಾ ಪರಮೇಶ್ವರಿ ಪೂಜೆ ಭಾಳ ವಿಶೇಷವಾದ್ದು ಅಂತ ನಿಮ್ಮೆಲ್ಲರಿಗೆ ನಮ್ಮ ಸರ್ಕಾರದ ಏನು ಒಂದು ಕಾನೂನು ಈಗ ಹಮ್ಮಿಕೊಂಡಿದೆ, ಕೊರೋನಾ ಉದ್ದೇಶವಾಗಿ ಹಮ್ಮಿಕೊಂಡಿದ್ದಾರೆ, ಅದೇ ಕ್ರಮವಾಗಿ ಬಂದು ನಮ್ಮೊಂದಿಗೆ ಸಹಕರಿಸಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇವಿಯ ಶ್ರೀ ದುರ್ಗಾ ಪರಮೇಶ್ವರಿ ಅನುಗ್ರಹ ಪಡೆಯಬೇಕು ಅಂತ ಮತ್ತೊಮ್ಮೆ
ವಿನಂತಿಸಿಕೊಳ್ತಾ ಇದ್ದೀನಿ.